ನನ್ನ ತಮ್ಮ ಎಷ್ಟು ಕಷ್ಟಪಟ್ಟರು ಅದಕ್ಕೆ ರಿಸಲ್ಟ್ ಒಂದು ದಿವಸ ಬರ್ತದೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದೇ ಈ ದೈವ. ಸೊ ತಾಯಿ ಪ್ರತಿ ಕುಟುಂಬಕ್ಕೂ ಒಂದು ದೈವ ಇರ್ತದೆ. ಈಗ ನಮ್ಮ ಕುಟುಂಬಕ್ಕೆ, ನಮ್ಮ ತಾಯಿ ಕುಟುಂಬಕ್ಕೆ ಇರೋದು ಈ ಗುಳಿಗ ದೈವ. ರೂಪೇಶ್ ಶೆಟ್ಟಿ ಕೂಡ ಹಾಗೆ ಈ ಕುಟುಂಬದ ಪ್ರತಿ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಅದು ತಪ್ಪದೆ 2 ಕಾರ್ಯಕ್ರಮ ಅಷ್ಟೇ ದೊಡ್ಡದಿರಲಿ ಸಾಮಾನ್ಯನಂತೆ ಇಲ್ಲಿವರೆಗೆ ಅಂತೇಳಿ ಪಾತ್ರ ಕೂಡ ತೊಳಿತಾನೆ ಬೇಕಿದ್ರೆ. ಸಣ್ಣ ಮಗುವಿನಿಂದ ನೋಡ್ತಾ ಇದ್ದೀವಿ. ಸಣ್ಣ ಮಗುವಿನಿಂದ ಈವರೆಗೆ ನಾವು ನೋಡ್ತಾ ಇದ್ದ ಮಗು ಅದು. ಕಾರ್ಯಕ್ರಮ ಆಗುವಾಗ ಬರ್ತಾನೆ ಇಲ್ಲಿ ದೈವದ ಕೆಲಸಕ್ಕೆಲ್ಲ ಬರ್ತಾನೆ. ನಾನು ಒಬ್ಬ ಫಿಲ್ಮ್ ಆಕ್ಟರ್ ಅದು ಏನಿಲ್ಲ ಎಲ್ಲಿಯೂ ಇಲ್ಲ. ಕುಟುಂಬದ ಸದಸ್ಯ ಅವನು ಎಲ್ಲಿಯೂ ಇಲ್ಲ. ನಮಗೆ ಯಾರು ಏನು ಒಂದು ದ್ರೋಹ ಅಂತ ಯೋಚನೆ ಮಾಡಿದ್ರು ಇದಕ್ಕೆ ನಮಗಿಂತ ಮುಂಚೆ ಅದಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಏನು ಮಾಡಬೇಕ ವ್ಯವಸ್ಥೆ ಅದು ಮಾಡಿರ್ತದೆ. ನಾವು ಬಂದು ಕೈ ಮುದ್ರೆ ಸಾಕು. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸದ್ಯ ನಾವು ರೂಪೇಶ್ ಶೆಟ್ಟಿ ಅವರ ಕುಟುಂಬದ ಮನೆ, ತುಳುವಿನಲ್ಲಿ ತರವಾಡು ಮನೆ ಅಂತ ಹೇಳ್ತಾರೆ. ದೈವದ ಮನೆ ಹೇಳ್ತೇವೆ. ನಮ್ಮ ಕುಟುಂಬ ದೈವ ಗುಳಿಗಜ್ಜ ನಮಗೆ ಇರೋದು. ಸೊ ಈ ಗುಳಿಗಜ್ಜ ನಾವು ಇಲ್ಲಿ ಕಾವಂದ ಅಂತ ಕರೆಯೋದು. ಈ ಊರೇ ಕಾವಂದ ಅಂತ ಕರೀತೇವೆ. ಮಂಗಲ್ಪಾಡಿ ಗುತ್ತಿನ ಕಾವಂದ ದೈವದ ಮನೆ ಇದು. ಈ ಮನೆಗೆ ಯಾಕಂದ್ರೆ ನಾವು ಏನೇ ಆಗಿದ್ರು, ಈ ಯಾವ ಮಟ್ಟಕ್ಕೂ ಬೆಳೆದಿದ್ರು, ಯಾವ ಕಷ್ಟವನ್ನು ಎದುರಿಸಿದ್ರು, ಯಾವ ಸುಖವನ್ನು ಅನುಭವಿಸ್ತಾ ಇದ್ರು, ಅದಕ್ಕೆ ಕಾರಣ ನಮ್ಮ ಈ ಕುಟುಂಬ ದೈವ ಕಾವಂದ ಗುಳಿಗಜ್ಜ. ಇವರನ್ನು ಬಿಟ್ಟು ಇವರಿಗೆ ನಾವು ಏನೇ ಬಂದು ಬೇಡ್ಕೊಂಡು ಇಲ್ಲ ಅಂತ ಹೇಳಿದ್ದು ಇಷ್ಟರವರೆಗೆ ಆಗಲಿಲ್ಲ. ನನ್ನ ತಮ್ಮ ಎಷ್ಟು ಕಷ್ಟಪಟ್ಟರು ಅದಕ್ಕೆ ರಿಸಲ್ಟ್ ಒಂದು ದಿವಸ ಬರ್ತದೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದೇ ಈ ದೈವ. ಸೊ ಅದರಿಂದ ನಾವು ಯಾವ ಕೆಲಸಕ್ಕೂ ನಾವು ಒಂದು ಕೈ ಹಾಕಬೇಕಾದ್ರೂ ಇಲ್ಲೊಂದು ಬಂದು ಪ್ರಾರ್ಥನೆ ಮಾಡಿ ಅಡ್ಡ ಬಿದ್ದು ಹೋಗದಿದ್ದರೆ ನಮಗೆ ಮನಸ್ಸಿಗೂ ಸಮಾಧಾನ ಆಗೋದಿಲ್ಲ. ಯಾಕಂದರೆ ಹೋದಾಗ ಹಾಗೆ ಆಗ್ತದೆ. ಲಾಸ್ಟ್ ಟೈಮ್ ಒಂದು ಅದೇ ತಮ್ಮನಿಗೆ ಇನ್ಸಿಡೆಂಟ್ ಆದಾಗ ಕೂಡ, ಕಾರ್ ಆಕ್ಸಿಡೆಂಟ್ ಆದಾಗ ಕೂಡ ಒಂದು ಹಾಗೆ ಆಯಿತು. ಅವ್ನು ಇಲ್ಲಿ ಬರಬೇಕಂತ ಇದ್ದ, ಬರೋಕ್ಕಾಗಲಿಲ್ಲ, ಅರ್ಧದಿಂದ ಹೋಗುವಾಗ ಆಯಿತು. ಬಟ್ ಅಲ್ಲಿಂದಲೇ ಪ್ರೇ ಮಾಡಿದೆ. ಅದು ದೊಡ್ಡದಾಗುವ ಗಂಡಾಂತರ ಒಂದು ಸಣ್ಣದರಲ್ಲಿ ಮಿಸ್ ಆಯಿತು. ಅದಕ್ಕೆ ನಾನು ಯಾವಾಗಲೂ ನನ್ನ ತಮ್ಮ ಆಗಲಿ, ನನ್ನ ತಮ್ಮ ಬಾಂಬೆಯಲ್ಲಿರೋ ನನ್ನ ತಂಗಿ ಆಗಲಿ ಇಲ್ಲಿ ಬಂದು ಕೈ ಮುಗಿಯದವ್ರು ಓದೋದು ಹಿಸ್ಟ್ರಿ ಇಲ್ಲ. ಸೊ ಇದು ನಮಗೆ ತುಂಬ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಇದನ್ನು ನಾನು ನನ್ನ ಕರ್ನಾಟಕದ ಜನತೆಗೆ ಹೇಳಲೇಬೇಕು, ಇದರ ಬಗ್ಗೆ ತಿಳಿಸಬೇಕು. ನೀವು ಕಾಂತಾರ ಮೂವಿಯಲ್ಲಿ ಒಂದು ದೈವದ ವಿಷಯ ತಿಳ್ಕೊಂಡಿದ್ದೀರಿ. ಅದು ಒಂದು ವಿಷಯ. ಅದರ ವಿವರಣೆ ಹೇಳಬೇಕಾದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಒಂದು ನಮಗೆ ತಾಯಿ ಕುಟುಂಬ ಬರೋದು. ಸೊ ಪ್ರತಿ ಕುಟುಂಬಕ್ಕೂ ಒಂದು ದೈವ ಇರ್ತದೆ. ಈಗ ನಮ್ಮ ಕುಟುಂಬಕ್ಕೆ, ನಮ್ಮ ತಾಯಿ ಕುಟುಂಬಕ್ಕೆ ಇರೋದು ಈ ಗುಳಿಗ ದೈವ. ಇದು ನಮ್ಮ ಮಂಗಲ್ಪಾಡಿ ಗುತ್ತಿನ ಗುಳಿಗ ದೈವ. ಇದು ಎಲ್ಲರಿಗೂ ಪರಿಚಯ ಇರೋದೇ. ಮಂಗಲ್ಪಾಡಿ ಗುತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಇಲ್ಲಿರುವಂಥ ಪ್ರಧಾನ ದೈವ ಗುಳಿಗ ದೈವ ನಮ್ಮ ರಕ್ಷಕರು. ಸೊ ಅವರ ಬಗ್ಗೆ ಸ್ವಲ್ಪ ಜನಗಳಿಗೆ ತಿಳಿಸ್ಬೇಕು, ಈ ಕರ್ನಾಟಕ ಜನ ಗೊತ್ತಾಗಬೇಕಂತ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೇನೆ. ಬನ್ನಿ. ಇದು ನಮ್ಮ ಕುಟುಂಬದ ಮನೆ, ದೈವ ಮನೆ. ಕರಾವಳಿಯವರಿಗೆ ಈ ದೈವಾರಾಧನೆ ಅನ್ನೋದು ತುಂಬ ಪ್ರಾಮುಖ್ಯತೆ ಆಗ್ತದೆ. ಯಾಕಂತೇಳಿ ಪ್ರತಿ ಕುಟುಂಬಕ್ಕೂ ಒಂದು ಕುಟುಂಬವನ್ನು ಜೋಡಿಸ್ಲಿಕ್ಕೆ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಕುಟುಂಬವನ್ನು ಜೋಡಿಸೋದು ಅಂತ ಹೇಳಿದ್ರೆ ಅವರವರೇ ಒಂದು ಮಾತಾಡ್ಕೊಂಡು ಮಾಡಿ. ನಮಗೆ ಕುಟುಂಬ ಒಂದಾಗಬೇಕಂತ ಹೇಳಿದ್ರೆ ದೈವ ಇದ್ದರೆ ಅದು ಎಲ್ಲಿಂದಾದರೂ ಕರ್ಕೊಂಡು ಬರ್ತದೆ. ಅದು ನಂಬಿಕೆ, ದೃಢ ನಂಬಿಕೆ ಇದೆ ನಮಗೆ. ಅದು ಆ ಕುಟುಂಬವನ್ನು ಒಂದುಗಡಿಸೋದು ಈ ದೈವಾರಾಧನೆ ಮಾಡುವಾಗ. ಆ ದೈವದ ಮನೆಯಲ್ಲಿ ಎಲ್ಲ ಸೇರ್ತಾರೆ. ಈಗ ಅಜ್ಜ ಹೇಳಿದಾಗ 500, 400, 500 ಮನೆ ಜನ ಸೇರ್ತಾರೆ ಅಂತೇಳಿ. ಅದೆಲ್ಲ ಕುಟುಂಬಸ್ಥರು ಮೇನ್. ಆಮೇಲೆ ಹೊರಗಿನವರು ಬರ್ತಾರೆ, ಅದು ವಿಷಯ ಬೇರೆ. ಆ ಕುಟುಂಬ ಒಂದು ಆಗುವುದು ಈ ಒಂದು ದಿವಸ ಮಾತ್ರ. ಸೊ ಈ ಒಂದು ದೈವಾರಾಧನೆ ನಮಗೆ ದೇವರು ಕೊಟ್ಟ ಒಂದು ವರ ಅಂತ ಹೇಳ್ಬೋದು ಕರಾವಳಿಯವರಿಗೆ. ಮತ್ತೊಂದು ಅಂತ ಹೇಳಿದ್ರೆ ಈ ಕುಟುಂಬದ ಪ್ರಾಮುಖ್ಯ ಇದು ಪ್ರಧಾನ ದೈವ ಕಾವಂದ ದೈವ. ನಾವು ನಿಮಗೆ ಅವರು ಕರೆಕ್ಟಾಗಿ ಅದ್ರ ಮನೆದು ಒಳಗೆ ತೋರಿಸ್ತೇನೆ, ಅದು ಯಾವ ರೀತಿ ಇದೆ, ಅದನ್ನು ಯಾವ ರೀತಿ ನಾವು ಆರಾಧನೆ ನೋಡಿ. ಈ ಮನೆ ಮಂಗಲ್ಪಾಡಿ ಕುಟುಂಬದ ಮನೆ. ಇದು ಗುತ್ತು ಮನೆ ನಮ್ಮದು. ಇವರ ಪ್ರಧಾನರು ಇವರು, ಅವರ ಹಿರಿಯರು ನಮ್ಮದು. ಆಮೇಲೆ ನಾನು ಇನ್ನು ಬಾಕಿ ಹಿರಿಯರನ್ನು ಇದು ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ. ಮೊದಲೊಮ್ಮೆ ಅವರನ್ನು ಆಶೀರ್ವಾದ ಪಡ್ಕೊಂಡು ಒಳಗೆ ನಾನು ಹೇಳಿದಾಗ ಇದು ನಮ್ಮ ಧರ್ಮದೈವ ಕಾವಂದದ್ದು. ಇದು ಮೇನ್. ಇದು ಈಗ ಬಾಗಿಲು ಹಾಕಿದೆ. ಯಾಕಂದ್ರೆ ಅದು ತೆಗೆಯುವಾಗ ಪೂಜೆ ಮಾಡುವಾಗ ಅದಕ್ಕೊಂದು ಇದು ಪ್ರತೀತಿ ಉಂಟು. ಅದು ಆಕ್ಚುಲಿ ಮೂವಿಯಲ್ಲಿ ನೋಡಿದಾಗ ಅದರಲ್ಲೊಂದು ನೋಡಿದ ಬೇಗ. ಆದರೆ ಆಕ್ಚುಲಿ ಅದು ಪ್ರತೀತಿ ಅಂತ ಹೇಳಿದ್ರೆ ನಿಮಗೆ ಮನಸ್ಸು ಬಂದಾಗ ಬಾಗಿಲು ತೆಗೆದು ಪೂಜೆ ಮಾಡೋಲ್ಲ ಪ್ರತೀತಿ ಇಲ್ಲ. ಅದಕ್ಕೆ ಅದರದೇ ಆದ ರೀತಿ ನೀತಿಗಳಿವೆ. ಅದಕ್ಕೆ ಸಂಕ್ರಮಣ ಪ್ರತೀತಿಗಳಿಗೆ ಸಂಕ್ರಮಣ
ಅಂತ ಬರ್ತದೆ, ಆ ಸಂಕ್ರಮಣ ದಿವಸನೇ ಅದನ್ನು ಓಪನ್ ಮಾಡಿ ಎಲ್ಲರಿಗೂ ಹೋಗುವ ಪ್ರವೇಶ ಮಾಡುವ ಇದು ಕೂಡ ಇಲ್ಲ ಅದಕ್ಕೆ ಅದದ ಒಂದು ಒಬ್ಬ ಹಿರಿಯರು ಇರ್ತಾರೆ, ಅವರು ಮಾತ್ರ ಒಳಗೋಗ್ಬೋದು, ಬೇರೆ ಎಲ್ಲರೂ ಹೋಗಿ ಹೋಗುವಂತ ಇದಿಲ್ಲ. ದೈವಾರಾಧನೆ ಅಂದ್ರೆ ಆ ರೀತಿ ಅಂದ್ರೆ ಕೆಲವರಿಗೆ ಈಗ ತಪ್ಪು ಕಲ್ಪನೆ ಇದೆ. ಈಗ ಕೆಲವು ಕಡೆ ಮೂವಿ ನೋಡಿ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ, ಅದೆಲ್ಲ ಆಕ್ಚುಲಿ ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಆ ಪ್ರತೀತಿ ಕೂಡ ಇದೆ. ಸೊ ಈ ದೈವ ನಮ್ಮನ್ನು ಇಷ್ಟು ಮೇಲ್ಗಡೆ ತಂದು ನಮ್ಮನ್ನು ಕಾಪಾಡಿಕೊಂಡು ಬರ್ತಾ ಇದೆ. ಇದರ ಆಶೀರ್ವಾದ ನಮಗೆ ಯಾವತ್ತೂ ಸಿಗ್ತಾ ಇದೆ. ಇನ್ನು ಮುಂದೆ ಕೂಡ ಎಲ್ಲೂ ಹೋದ್ರು ನಮ್ಮದಾಗಲಿ ನಮ್ಮ ಫ್ಯಾಮಿಲಿ ಆಗಿ ರೂಪೇಶ್ ಆಗಲಿ ಅವನು ಇಷ್ಟು ಬೆಳಿಲಿಕ್ಕೆ ಇದು ಯಾವತ್ತೂ ಕೈ ಬಿಡುವುದಿಲ್ಲ. ನಮಗೆ ಯಾರು ಏನು ಒಂದು ದ್ರೋಹ ಅಂತ ಯೋಚನೆ ಮಾಡಿದ್ರು ಇದಕ್ಕೆ ನಮಗಿಂತ ಮುಂಚೆ ಅದಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಏನು ಮಾಡಬೇಕ ವ್ಯವಸ್ಥೆ ಅದು ಮಾಡಿರ್ತದೆ. ನಾವು ಬಂದು ಖಾಲಿ ಕೈ ಮುದ್ರೆ ಸಾಕು, ನಮಗೆ ಗೊತ್ತೇ ಇರೋದಿಲ್ಲ ಏನಾಗಿದೆ ಅಂತ ಕೆಲವು ವಿಷಯ ಅಂಥದ್ದೆಲ್ಲ. ಇದಕ್ಕೊಂದು ಕೈ ಮುಗ್ದು ನಾನು ನಿಮ್ಗೆ ಬಾಕಿಯವರನ್ನು ಪರಿಚಯ ಮಾಡಿಸ್ಕೊಡ್ತೇನೆ. ಇದು ನಮ್ಮ ಪಿತೃಗಳಿಗೆ ಬಡಿಸುವ ಕೋಣೆ. ಯಾಕಂದ್ರೆ ಒಂದು ಕುಟುಂಬ ಮನೆ ಅಂತ ಹೇಳಿದಾಗ ಅಲ್ಲಿ ದೈವದ್ದು ಇರ್ತದೆ, ಆಮೇಲೆ ಪಿತೃಗಳಿಗೆ ಕೂಡ ಅತ್ಯಜ ಪಿತೃಗಳಿಗೆ ನಮ್ಮ ತೀರ್ಕೊಂಡು ಹೋಗಿರ್ತಾರೆ ಅವರದೆಲ್ಲ ಬಳಸೋದು ಅದು ಮಾಡಲೇಬೇಕು. ಅದು ಕಾರ್ಯ ಮಾಡುವ ಇದು ಕೋಣೆ. ಅದು ಇಲ್ಲಿ ಪ್ರತಿ ಇದು ನಮ್ದು ವರ್ಷದ ಇದಾಗುವಾಗ ಬಳಸೋದು ಇದು ಬಡಿಸೋದಂತ ಇರ್ತದೆ, ಅದನ್ನೆಲ್ಲ ಇಲ್ಲಿ ಈ ಕೋಣೆಯಲ್ಲಿ ಮಾಡ್ತಾರೆ. ಅದಕ್ಕೆ ಮತ್ತೊಂದು ನಮ್ಮದಲ್ಲಿ ದೈವದ ಇನ್ನೊಂದಿದೆ, ಕೊರತಿ ಅಂತ ಹೇಳಿ ಇನ್ನೊಂದು ದೈವ. ಇದು ನಮ್ಮದು ಕೊರತಿ ಅಂತ ಒಂದು ದೈವ, ಅದರ ಕೋಣೆ. ಅದರಲ್ಲಿ ಇಲ್ಲಿ ಅದಕ್ಕೆ ನಾವೆಲ್ಲ ಇದಕ್ಕೆ ಅಡಿಗೆದು ಅದು ಒಂದು ದೈವದೊಂದು ಕೆಲವು ಇರ್ತದೆ ಆ ರೀತಿ, ಅಡಿಗೆ ಮನೆ ದೈವ ಅಂತ ಹೇಳಿ. ಸೊ ಹಾಗೆ ಇದು ನಮ್ಮ ಇದರದ್ದು ತರವಾಡು ಮನೆ. ಮತ್ತೆ ಇದು ಮೇನ್ ಆರಾಧನೆ. ನಾವು ಒಂದು ಮನೆಗೆ ದೇವರ ಸ್ಥಾನ ಅಂತ ಇರ್ತದೆ, ದೇವರ ಪೂಜೆ ಮಾಡೋದು. ಇದೆಲ್ಲ ದೈವದ ಮನೆ ಆದ್ರೂ ಕೂಡ ಕುಟುಂಬ ಮನೆ ಇಲ್ಲಿ ಯಾರಾದ್ರೂ ಹಿರಿಯವರು ಇರಬೇಕು ಈ ಮನೆಯಲ್ಲಿ. ಅದು ಇರುವಾಗ ದೇವರ ಫೋಟೋ ಮಾಡಿ ಪೂಜೆ ಮಾಡುವ ಜಾಗ ಇದು. ಇಲ್ಲಿ ನಾವು ಇದೆ ಬೆಳಿಗ್ಗೆ ದೀಪ ಇಡೋದು ಇದೆಲ್ಲ ಇರ್ತದಲ್ಲ, ನಾವೀಗ ಮನೆಯಲ್ಲಿ ರೆಗ್ಯುಲರ್ ಒಂದು ಮನೆಯಲ್ಲಿ ನೀವೇನು ಮಾಡ್ತೇವೆ ಅದು ಇಲ್ಲಿ ಕೂಡ ನಡಿಬೇಕು. ಹಾಗೆ ತರವಾಡು ಮನೆ ಅದು ಕೂಡ ನಡಿಬೇಕು. ಇದು ದೈವಾರಾಧನೆ. ಬಟ್ ಇದು ಮನೆಗೆ ಒಂದು ಹಂಗ ಇರ್ತದಲ್ಲ ದೇವರ ಕೋಣೆ ಅಂತೇಳಿ, ಅದು ಈ ಪೊಸಿಷನ್. ಈಗ ಇದೊಂದು ಕುಟುಂಬದ ಮನೆಯನ್ನು ನಡೆಸಬೇಕಾದ್ರೆ ಅದಕ್ಕೊಂದು ಈಗ ಕುಟುಂಬ ಮನೆ ನಡೆಸಬೇಕಾದ್ರೆ ಅದು ಅಷ್ಟು ಸುಲಭ ಇಲ್ಲ. ಅದು ಅದರದ್ದು ಇಡೀ ನೋಡಿ, ಈಗ ಒಂದು ಕುಟುಂಬದಲ್ಲಿ 400-500 ಸೇರ್ತಾರೆ ಅಂತ ಅಷ್ಟು ಜನರನ್ನು ಒಗ್ಗೂಡಿಸಬೇಕು. ಇದರ ಒಂದು ಕೋಲ ಅಂತ ಹೇಳಿದಾಗ ಆ ಕೋಲ ಮಾಡಬೇಕಾದ ಅದಕ್ಕೆ ಪ್ರಿಪರೇಷನ್ನೇ ಒಂದು ತಿಂಗಳ ಮುಂಚೆನೇ ಮಾಡಬೇಕು. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅವರನ್ನು ಯಾರು ನಲಿಕೆಯವರನ್ನು ಇದು ಮಾಡಬೇಕು, ಬ್ಯಾಂಡಿನ ಮತ್ತು ಅದಕ್ಕೆ ಬೇಕು ಸಾಮಗ್ರಿಗಳು 1-2 ಅಲ್ಲ ಅಷ್ಟು. ಮತ್ತು ಊಟದ ಅರೇಂಜ್ಮೆಂಟ್, ಬಂದವರಿಗೆ 500 ಜನಕ್ಕೆ ಊಟದ ವ್ಯವಸ್ಥೆ ಮಾಡಬೇಕು. ಅಡಿಗೆ ಮಾಡೋದ್ರಿಂದ ಹಿಡಿದು ಬಡಿಸೋದಕ್ಕೆಲ್ಲ ನಾವು ಬಂದವರು ಸೇರ್ಕೋತೇವೆ. ಆದರೆ ಇಷ್ಟು ಅರೇಂಜ್ಮೆಂಟ್ ಮಾಡಲಿಕ್ಕೆ ಒಬ್ಬ ಮನುಷ್ಯ ಬೇಕು, ಮೇನ್ ಪಿಲ್ಲರ್. ಓಕೆ, ಆ ಮನುಷ್ಯ ಇದ್ದರೆ ನಮಗೆ ಯಾವ ಟೆನ್ಷನ್ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಈಗ ನಾನು ಮಂಗಳೂರಲ್ಲಿರೋದು, ನನ್ನ ತಮ್ಮ ಮಂಗಳೂರು. ನಾವು ಬರೋದು ಯಾವಾಗ? ಒಂದೇ ದಿವಸ. ಮತ್ತೆ ಅಲ್ಲ, ಒಬ್ಬರು ಹೇಳ್ತಾರೆ ಫೋನ್ ಮಾಡಿ, ನಾಳ್ದು ಕೋಲ ಉಂಟು, ನಾವು ಕೋಲಕ್ಕೆ ಬರೋದು ಕೂಡ ಒಂದು 7 ಗಂಟೆ ಆಗ. ಅದಕ್ಕಿಂತ ಮುಂಚೆ ತುಂಬ ಕೆಲಸ ಇರ್ತದೆ, ಬೆಳಿಗ್ಗೆ ಬಂದು ಅದು. ಆದರೆ ಆ ಮನೆಯನ್ನೆಲ್ಲ ನೋಡಿಕೊಂಡು ಮನೆ ಅದನ್ನು ಒಂದು ಕೂಡ ನಮಗೆ ನಾನು ಒಬ್ಬನೇ ಇದ್ದೇನೆ ಅಂತ ಒಂದು ಏನು ತಿಳಿಯದೆ ಒಂದು ತನ್ನದೇ ಅಂತೇಳಿ ಒಂದು ಜವಾಬ್ದಾರಿ ಹಿಡ್ಕೊಂಡು ಮಾಡ್ತಿರೋದು ಮನೋಜನ ಅಂತ. ಅವ್ರು ಆ್ಯಕ್ಚುಲಿ ನನಗೆ ಮಾವ ಹೇಳ್ತಾರೆ, ಬಟ್ ನಾವು ಅವ್ರಿಗೆ ಅಣ್ಣನ ಸ್ಥಾನ ಕೊಟ್ಟು ನಾನು ಇದು ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ಏನಾದರೂ ಆಗಿದ್ರೆ ಇವರದು ಒಂದು ಪಾಲು ಇದೆ ಅದರಲ್ಲಿ. ಯಾಕಂತ ಹೇಳಿದ್ರೆ ನಮಗೆ ಏನು ನೋವಾಗಿದ್ರು ಅವ್ರಿಗೆ ಈಗ ಕೂಡ ನಾನು ಒಂದು ಕಾಲ್ ಮಾಡಿದ್ರೆ ಅವ್ರು ಎಷ್ಟೇ ಬ್ಯುಸಿ ಇದ್ದರೂ ಕಾಲ್ ಎತ್ತುತ್ತಾರೆ. ಮತ್ತು ಪ್ರೇಯರ್ ಮಾಡೋದ್ರಿಂದ ಹಿಡಿದು ಅವರು ಮಾಡ್ತಾರೆ. ಅವರು MCF ಅಲ್ಲಿ ಜಾಬಲ್ಲೂ ಕೂಡ ಇದ್ದಾರೆ. ಅವರು ನೋಡಲಿಕ್ಕೆ ಸಿಂಪಲ್ ಇದ್ದಾರೆ, ಬಟ್ ಅವರು ಕ್ವಾಲಿಫೈಡ್ ಒಳ್ಳೆ ಪೋಸ್ಟಲ್ಲಿದ್ದಾರೆ. ಅಂಥವರು ಈ ಮನೆಯ ಜವಾಬ್ದಾರಿಯನ್ನು ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಇದು ಜವಾಬ್ದಾರಿ ಒಂದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಗುತ್ತು ಮನೆಯನ್ನು ನೋಡ್ಕೊಳ್ಳೋದಂದರೆ ಇದರ ಕಂಪ್ಲೀಟ್ ಜವಾಬ್ದಾರಿ ಇವರ ಬೆನ್ನ ಮೇಲೆ ಇದೆ. ಇವರು ಇದ್ದಿದ್ದಕ್ಕೆ ನಾವಲ್ಲಿ ನಮ್ಮ ಖುಷಿ ಪ್ರಕಾರ ತಿರುಗಾಡಿಕೊಂಡು ಒಂದು ಎಲ್ಲ ಮಾಡಿಕೊಂಡು ಆರಾಮದಲ್ಲಿ ಕೆಲಸ ಮಾಡಿಕೊಂಡು ಕೋಲ ಆಗೋಗಿ ಇಲ್ಲಿ ಬರ್ತೇವೆ. ಎಲ್ಲ ಜವಾಬ್ದಾರಿ ಅವರಿಗೆ. ಆದರೆ ಅವ್ರು ಹೇಳೋದು ಒಂದೇ, ನೀವು ಅಲ್ಲಿ ಇರಿ, ನಾನು ಇಲ್ಲಿ ನೋಡ್ಕೋತೇನೆ ಅಂತ. ಅದೊಂದು ಭರವಸೆ ಅವ್ರು ಕೊಡ್ತಾರೆ ನಮಗೆ. ಟೆನ್ಷನ್ ಮಾಡೋದು ಬೇಡ, ಇಲ್ಲಿದು ನಾನು ನೋಡ್ಕೋತೇನೆ, ನೀವು ನಿಮ್ಮದು ಕೆಲಸ ಮಾಡಿ, ಬೇಕಾದಾಗ ನಾನು ಹೇಳ್ತೇನೆ, ಆವಾಗ ನಿಮ್ಮ ಹಸ್ತನಾಮ ಕೊಟ್ಟ ಕೈ ಜೋಡಿಸಿದ್ರೆ ಸಾಕು ಅಂತ ಹೇಳ್ತಾರೆ. ಇವರು ಇರುವ ತನಕ ನಮಗೆ ಯಾವುದೇ ತೊಂದರೆ ಇಲ್ಲ. ದೈವ ನಮಗಿಂತ ಜಾಸ್ತಿ ದೈವ ಇವರ ಮೇಲೆ ಕೃಪೆ ಜಾಸ್ತಿ. ಯಾಕಂತ ಹೇಳಿದ್ರೆ ಇವರ ಆತ್ಮೀಯರಿರ್ಬೋದು, ಈಗ ಅಷ್ಟು ಹೊಂದ್ಕೊಂಡಿದ್ದಾರೆ ದೈವದ ಜೊತೆ ಅಂತ ನಾನು ಹೇಳ್ಬೋದು. ಇವರ ಹತ್ರ ನೀವು ಸ್ವಲ್ಪ ಮಾತು ಕೇಳ್ಬೋದು ರೂಪೇಶ್ ಶೆಟ್ಟಿ ಬಗ್ಗೆ. ಖಂಡಿತ ಸರ್. ನಾವು ರೂಪೇಶ್ ಶೆಟ್ಟಿ ಪ್ರಮುಖವಾಗಿ ಒಂದು ಸರಳ
ಸಜ್ಜನಿಕೆಯ ವ್ಯಕ್ತಿ. ಇಷ್ಟರವರೆಗೆ ಒಂದು ಅವನ ಮೇಲೆ ಒಂದು ಕಪ್ಪು ಚುಕ್ಕೆ ಅಂತ ಇಲ್ಲ. ಹಾಲಿನಂಥ ವ್ಯಕ್ತಿತ್ವ. ಎಲ್ಲರೀಗ ನಾವು ನಿಮ್ಮ ಬಿಗ್ ಬಾಸಲ್ಲಿ ಕಾರ್ಯಕ್ರಮ ನೋಡ್ಬೋದು. ಯಾಕಂತ ಹೇಳಿದರೆ ಹೊರಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೇಳುವಾಗ ಫಸ್ಟ್ ಹೇಳೋದೇ ರೂಪೇಶ್ ಶೆಟ್ಟಿಯನ್ನು. ಯಾಕೆಂತ ಹೇಳಿದರೆ ಆ ಮನಸ್ಸಲ್ಲಿ ಎಷ್ಟು ಜನ ಇದ್ದರೂ ಸಹ ಒಬ್ಬನ ಹೆಸರು ಹೇಳಬೇಕಾದ್ರೆ ಅವರ ಮನಸ್ಸಲ್ಲಿ ಎಷ್ಟು ಅವನ ಇರುವಂಥ ಅಭಿಪ್ರಾಯ ಎಷ್ಟು ಅಚ್ಚಳಿದೆ ಉಳಿದೆ ಅಂತ ನೋಡ್ಕೊಳ್ಬೇಕಾಗ್ತದೆ. ಅವ ಚಿಕ್ಕಂದಿನಿಂದಲೂ ಬಾಲ್ಯದಿಂದಲೂ ಹೇಳಬೇಕಾದ್ರೆ ಅವು ತುಂಬ ಕಷ್ಟಪಟ್ಟ ವ್ಯಕ್ತಿ. ಈಗ ನಾವು ದೊಡ್ಡ ಫುಟ್ಬಾಲಲ್ಲಿ ನೋಡ್ಬೋದು, ಮೆಸ್ಸಿ ಈಗ ಅಷ್ಟು ದೊಡ್ಡ ಮೆಸ್ಸಿ ಇದ್ದರೂ ಸಹ ಅವನ ಹಿಂದಿನ ಜೀವನ ಚರಿತ್ರೆ ನೋಡುವಾಗ ನಮಗೆ ಕೂಡ ಅಷ್ಟೊಂದು ಬಡತನ ಒಮ್ಮೆಲೆ ಅವರು ಶ್ರೀಮಂತರಾಗಿದ್ದಲ್ಲ, ತುಂಬ ಕಷ್ಟಪಟ್ಟು ಅದು ನಮಗೆ ಇನ್ಸ್ಪಿರೇಷನ್ ಅಷ್ಟೇ. ಅವ್ರು ಸ್ಟೆಪ್ ಬೈ ಸ್ಟೆಪ್ ಅವರೊಂದು ನಮಗೊಂದು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ, ನಾವು ಬಡತನದಲ್ಲಿ ನಮ್ಮಿಂದ ಏನು ಕೈಲಾಗೋದಿಲ್ಲ, ನಮ್ಮಿಂದ ಏನು ಸಾಧ್ಯ ಇಲ್ಲ ಅಂತ ಯಾರು ತಿಳ್ಕೊಳ್ಳೋದು ಬೇಡ. ಕಷ್ಟಪಟ್ಟರೆ 95% ನಮ್ಮ ಎಫರ್ಟ್, 5% ಮಾತ್ರ ದೇವರ ಒಂದು ಸಹಾಯ ಅಷ್ಟೇ. ಆ 5% ಇಲ್ಲದ್ರೆ ಯಾವುದು 100% ಆಗೋದಿಲ್ಲ. ಆದರೆ 5% ಕೂಡ ಇಂಪಾರ್ಟೆಂಟೇ. ರೂಪೇಶ್ ಶೆಟ್ಟಿ ಕೂಡ ಹಾಗೆ ಈ ಕುಟುಂಬದ ಪ್ರತಿ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಅದು ತಪ್ಪದೆ 2 ಕಾರ್ಯಕ್ರಮ ಅಷ್ಟೇ ದೊಡ್ಡದಿರಲಿ ಸಾಮಾನ್ಯನಂತೆ ಇಲ್ಲಿವರೆಗೆ ಅಂತೇಳಿ ಪಾತ್ರ ಕೂಡ ತೊಳಿತಾನೆ ಬೇಕಿದ್ರೆ. ಪಿಕ್ಚರ್ ಆಕ್ಟರ್ ಏನಿಲ್ಲ ಮೈ ಮೇಲೆ ಎಂತ ಅದು ಕೊಳೆ ಆಗ್ತದೆ ತೊಳೆದ್ರೆ ಅದೆಲ್ಲ ಏನಿಲ್ಲ. ಎಲ್ಲರೂ ಹೇಗೆ ಮಾಡ್ತಾರೆ ಅಷ್ಟು ಬೇಕಾದ್ರೆ ಒಂದು ಸ್ಟೆಪ್ ಮುಂದೆ ಹೋಗಿ ಮಾಡ್ತೇವೆ ನಾವು. ಯಾಕೆಂತ ಹೇಳಿದ್ರೆ ಅಷ್ಟೊಂದು ಪ್ರೀತಿ ಅಂದರೆ ಎಲ್ಲರ ಒಡನಾಟ ಅದು. ಯಾಕೆಂತ ಹೇಳಿದ್ರೆ ಈ ಹೊರಗೆ ಬಂದವರು ಅವ್ನು ಮಾತು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅಷ್ಟೊಂದು ಬಾಂಧವ್ಯ ಬೆಸೈತೆ. ಅವನು ಒಟ್ಟಿಗಿದ್ದವರಿಗೆ ಗೊತ್ತಿದೆ ಅದು ಏನಂತ. ಅವನು ಒಟ್ಟಿಗೆ ಸ್ವಲ್ಪ ಇದ್ದರೆ ತಮ್ಮ ಕಷ್ಟ ಕಾಲದಲ್ಲಿ ಕೂಡ ಅವನಿಗೆ ಕಷ್ಟ ಇದ್ರೂ ಸಹ ಬೇರೆಯವ್ರಿಗೆ ಹೆಲ್ಪ್ ಮಾಡೋದೇ ಜಾಸ್ತಿ. ಅವನಿಗೆ ಎಲ್ಲರೂ ಈ ಒಂದು ವಾರದಲ್ಲಿ ಎಲ್ಲರೂ ಆದಷ್ಟು ಅವನಿಗೆ ವೋಟ್ ಮಾಡಿ ಅವನನ್ನು ಗೆಲ್ಲಿಸಬೇಕಂತೇಳಿ ನನ್ನ ಕಳಕಳಿಯ ಪ್ರಾರ್ಥನೆ. ಇಲ್ಲಿ ನಮ್ಮ ಹಿರಿಯರಿದ್ದಾರೆ, ನಮ್ಮ 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 ಕುಟುಂಬದ ಹಿರಿಯರು ಅಂತ ಇರ್ತಾರೆ. ನಮ್ಮ ಬಗ್ಗೆ ಏನು ಹೊರೆಯಿದ್ರು, ನಮಗೇನು ಕಷ್ಟ ಇದ್ರು ದೈವದ ಹತ್ರ ಬಂದು ಪ್ರಾರ್ಥನೆ ಮಾಡುವಾಗ ಅವರಿಲ್ಲ ಅಂದರೆ ಆ ಪ್ರಾರ್ಥನೆಗೆ ಇದಿರೋದಿಲ್ಲ, ಫುಲ್ಫಿಲ್ ಆಗೋದಿಲ್ಲ. ಅವರು ಬಂದೊಂದು ಪ್ರಾರ್ಥನೆ ನಮ್ಮ ಜೊತೆ ಇದ್ದರೆ ಮಾತ್ರ ಆ ಪ್ರಾರ್ಥನೆಗೆ ಫಲ ಕೂಡ ಸಿಗೋದು. ಅದರಲ್ಲಿ ಮೊದಲನೇದಾಗಿ ನನ್ನ ಅಜ್ಜ ಇದ್ದಾರೆ, ಅವರು ಸುಂದರ ಅಜ್ಜ, ಅವರು ನಮ್ಮ ಕುಟುಂಬದ ಹಿರಿಯರು ಈಗ ಸದ್ಯಕ್ಕೆ. ಅವರು ನಮಸ್ಕಾರ ಸರ್. ಇವರು ನಮ್ಮ ಕಷ್ಟಗಳಲ್ಲಿ ಏನಾದರೂ ಅದೇ ಬಂದು ಇಲ್ಲಿ ಏನಾದರೂ ಹರಿಕೆ ಮಾಡಬೇಕಾದ್ರೆ ಇದ್ದು ಇವರ ಮುಂದಾಳುತ್ವದಲ್ಲಿ ಎಲ್ಲ ನಮಗೆ ಇಲ್ಲಿ ಆಗ್ತದೆ. ಇವರು ಏನಾದರೂ ನನ್ನ ಲೈಫಲ್ಲೂ ತುಂಬ ಕಷ್ಟ ಅನುಭವಿಸಿದ್ದೇನೆ, ಅದು ಗೊತ್ತಿದೆ. ಆ ಟೈಮಲ್ಲಿ ನಾನು ಜಾಬ್ ಇಲ್ಲದು ಕೂಡ ಒಂದು ಪರಿಸ್ಥಿತಿ ಬಂದಿತ್ತು, ನನ್ನೊಂದು ಫೈನಾನ್ಷಿಯಲಿ ಆವಾಗ ಇವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದಾಗ ಅದನ್ನು ಆದಷ್ಟು ಆ ಕಷ್ಟವನ್ನು ಎದುರಿಸುವ ಒಂದು ಶಕ್ತಿಯನ್ನು ಕೊಡಿಸಿದ್ದು ಇವರ ಪ್ರಾರ್ಥನೆ, ಆ ದೈವದ ಎದುರುಗಡೆ. ಸೊ ಇವರನ್ನೆಲ್ಲ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾ ಅಂದರೆ ಪ್ರತಿಯೊಂದು ಪಾತ್ರದಲ್ಲೂ ನಮ್ಮ ಜೀವನದಲ್ಲಿ ಏನೆಲ್ಲ ಆಗಿದೆ ಒಳ್ಳೆಯದು, ಏನೆಲ್ಲ ಕೆಟ್ಟದಾದಾಗ ನಾವು ಅದನ್ನು ಹೇಗೆ ಎದುರಿಸ್ಕೊಂಡು ಬಂದಿದ್ದೇವೆ ಅದೆಲ್ಲ ತಿಳಿಸ್ಬೇಕು ಅಂಥೇಳಿ, ಅದರ ಹಿಂದೆ ಯಾವ ಶಕ್ತಿ ಇದೆ, ಆ ಶಕ್ತಿಯಿಂದ ಯಾವ ಹಿರಿಯರ ಆಶೀರ್ವಾದ ಇದೆ ಅಂತ ತಿಳಿಸ್ಲಿಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೇನೆ. ರೂಪೇಶ್ ಶೆಟ್ಟಿ ಬಿಗ್ ಬಾಸ್ಗೆ ಹೋಗಿದ್ದಾರೆ, ಗೊತ್ತಿದೆಯಾ ನಿಮಗೆ? ಗೊತ್ತಿದೆ, ನೋಡ್ತಾ ಇದ್ದೇನೆ ನಾನು. ಒಳ್ಳೆ ಆಟ ಆಡುತ್ತಾನೆ, ಎಲ್ಲರಲ್ಲಿ ಒಂದು ಇದರಲ್ಲಿ ಇದ್ದಾನೆ, ಒಳ್ಳೆ ರೀತಿಯಲ್ಲಿ ಇದ್ದಾನೆ, ಒಳ್ಳೆ ಹುಡುಗ. ಸಣ್ಣ ಮಗುವಿನಿಂದ ನೋಡ್ತಾ ಇದ್ದೀವಿ, ಸಣ್ಣ ಮಗುವಿನಿಂದ ಈವರೆಗೆ ನಾವು ನೋಡ್ತಾ ಇದ್ದ ಮಗು ಅದು. ಒಳ್ಳೆ ಯಾರಲ್ಲಿ ಆದರೂ ಒಂದು ಒಳ್ಳೆ ರೀತಿಯ ಭಾವನೆ ಅಲ್ಲದೆ ಯಾರೂ ಒಂದು ಕೆಟ್ಟ ಭಾವನೆ ಅವನಲ್ಲಿ ಇಲ್ಲ. ಸಂಘ ಸಂಸ್ಥೆ ನಮ್ಮ ಜನ ಎಲ್ಲರೂ ಅವನಿಗೆ ಪ್ರೀತಿ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಮತ್ತು ನಮ್ಮ ಕಾರ್ಯಕ್ರಮ ಆಗುವಾಗ ಬರ್ತಾನೆ ಇಲ್ಲಿ, ಆ ಕೆಲಸಕ್ಕೆಲ್ಲ ಬರ್ತಾನೆ, ಬಂದು ಅವನಿಂದ ಆಗುವ ಸಹಾಯ ಎಲ್ಲ ಮಾಡ್ತಾನೆ, ಇಲ್ಲಿ ಕೆಲಸ ಮಾಡ್ತಾನೆ. ಒಬ್ಬ ಫಿಲ್ಮ್ ಆಕ್ಟರ್ ಅದು ಏನಿಲ್ಲ ಎಲ್ಲಿಯೂ ಇಲ್ಲ, ಕುಟುಂಬದ ಸದಸ್ಯ ಅವನು ಎಲ್ಲಿಯೂ ಇಲ್ಲ. ಇಲ್ಲಿ ಸಂಘ ಸಂಸ್ಥೆ ಇದರಲ್ಲಿ ಕೂಡ ನಮ್ಮ ಊರಲ್ಲಿ ಎಲ್ರಿಗೂ ಬಹುದೊಡ್ಡ ಒಂದು ಪ್ರೀತಿಯ ಮಗು. ಅಲ್ಲಿ ಗೆದ್ದು ಬರಬೇಕು ಅಂತೇಳಿ ನಮ್ಮ ಪ್ರಾರ್ಥನೆ. ಯಾವಾಗ ಬರ್ತಾ ಇರ್ತಾರೆ ತರವಾಡು ಮನೆಗೆ ಜಾಸ್ತಿ? ಅದು 1 ಮಾರ್ಚ್ 31ಕ್ಕೆ ವರ್ಷದ್ದು ಕೋಲ, ವರ್ಷದ್ದು ಅಲ್ಲ ದೈವದ 10 ನಮ್ಮ ಸಾಧಾರಣ ಒಂದು 400-500 ಜನ ಇಲ್ಲಿ ಸೇರ್ತೇವೆ ನಾವು ಸಮಸ್ತರು ಸೇರಿ. ಮತ್ತೊಂದು ನಮ್ಮ ಇದು ಮಾಲರಿ ಅಂತ ಹೇಳ್ತೇವೆ ನಾವು, ಕುಟುಂಬದ ಎಲ್ಲ ಜನರ ಒಂದು ಹಣ ಅಂತ ಹೇಳಿ ನಾವು ವರ್ಷಕ್ಕೆ ನಮ್ಮ ದೈವ ಪುಂಡಿ ಪಣವು ಮತ್ತೆ ದೈವದ ಕೋಲ ಆಗ್ತದೆ. ಅದಕ್ಕೆ ಹೊರಗಿಂದಲೂ ಬರ್ತಾರೆ, ಎಲ್ಲ ಬಂದು ಊಟ ಮಾಡಿ ಸಂತೋಷದಿಂದ ಹೋಗ್ತಾರೆ.
ಏನಾದ್ರೂ ನೆನಪಿದೆಯಾ ರೂಪೇಶ್ ಶೆಟ್ಟಿ ಜೊತೆಗೆ ಮಾತಾಡಿರುವಂತದ್ದು? ಈಗ ಏನಾದ್ರೂ ಒಂದು ಹೊಸ ಕೆಲಸ ಮಾಡಿದಾಗ, ಸಿನಿಮಾಕ್ಕೆ ಇಳಿದಾಗ ನಿಮ್ಮ ಆಶೀರ್ವಾದ? ಅಲ್ಲಿ ಇಲ್ಲಿ ಬಂದು ಹೇಳ್ತಾನೆ, ಅಜ್ಜ ನಾವು ಸಿನಿಮಾ ಮಾಡ್ತೇವೆ, ಓಪನ್ ಆಗುವಾಗಲೇ ಇಲ್ಲಿ ಬಂದಿದ್ದ. ಆಶೀರ್ವಾದ ಎಲ್ಲ ನಾವು ಪ್ರಾರ್ಥನೆ ಮಾಡಿದ್ದೆವು. ಮತ್ತೆ ಅದು ಓಪನ್ ಆಯಿತು, ಯಾವುದು ಇದು ಸಿನಿಮಾ. ಆಗ ಬಂದು ಓಪನ್ ನಾಳೆ ಆಗದೆ ಒಂದು ಆಶೀರ್ವಾದ ನೀವು ಪ್ರಾರ್ಥನೆ ಮಾಡಬೇಕು ಅಂದರೆ ಅದು ನಾವು ಮಾಡಿದ್ದೇವೆ. ಅದು ಹಾಗಾಗಿ ಮತ್ತೊಂದು ಅದರಲ್ಲಿ ಏನೋ ಒಂದು ಅಡ್ಡ ಬಂತಂತೆ. ಆಗ ಅಲ್ಲಿಂದ ಪ್ರಾರ್ಥನೆ ಮಾಡಿದೆ, ಅಜ್ಜ ಇವರು ಎಲ್ಲ ಯಾರ ಕೂಡಿ ಒಂದು ಕೇಸ್ ಹಾಕಿದ್ದಾರೆ, ಅದನ್ನು ನಮ್ಮ ದೈವದಲ್ಲಿ ಪ್ರಾರ್ಥನೆ ನೀವು ಮಾಡಬೇಕು ಅಂತೇಳಿ ಎಲ್ಲ ಸರಿ ಮಾಡಿ ಕೊಡಿ. ಕೊಡಿ. ನಾವು ಎಲ್ಲ ಬಂದು ಕೂಡಿದ್ದೇವೆ, ನಾವು ತಾಯಿ ಮಕ್ಕಳು ಅವರೆಲ್ಲ ಬಂದು ಕೂಡಿ ಇಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಅದು ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಯಿತು. ಅದು ಕ್ರಿಕೆಟ್ ಪಿಕ್ಚರ್ ಇದ್ದು. ಕ್ರಿಕೆಟ್ ಪಿಕ್ಚರ್ ಎಲ್ಲ ನೋಡಿದ್ದಾರೆ ನಮ್ಮ ಊರವರು. ನೋಡಿದ್ರೆ ನೀವು? ನಾನು ನೋಡಿದ್ದೇನೆ. ಖುಷಿ ಆಯ್ತು? ಭಾರಿ ಖುಷಿ ಆಯಿತು. ನಾವು ಊರಿನವರಲ್ಲ, ಪರ ಊರಿನವರು ಕೂಡ ಅದು ಹೋಗಿದೆ, ಅದು ಒಳ್ಳೆ ರೀತಿಯಲ್ಲಿ ಆಗಿದೆ. ಅದು ಇನ್ನೂ ಬಂದು ಪಿಕ್ಚರ್ ಮಾಡ್ತಾನೆ, ಅವು ಬಿಡ್ಲಿಕ್ಕಿಲ್ಲ. ಈಗ ಬಿಗ್ ಬಾಸ್ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಜನರು ನೋಡ್ತಾ ಇದ್ದಾರೆ, ಇನ್ನೊಂದು 5-6 ದಿನ ಅಷ್ಟೇ. ಅದರಲ್ಲಿ ಗೆದ್ರೆ ಇಡೀ ಒಂದು ಕರ್ನಾಟಕಕ್ಕೆ ಒಂದು ಕೀರ್ತಿ. ಕರ್ನಾಟಕ ಹೇಳ್ತೀರಿ ಜನರಿಗೆ, ನೀವು ಹೇಳಬೇಕು. ಅಲ್ಲ, ನಮ್ಮಲ್ಲಿ ಕೇಳ್ತಾನೆ, ನಮ್ಮ ರೂಪೇಶ್ ಶೆಟ್ಟಿ ಈಗ ಲಾಸ್ಟಿಗೆ ಇದ್ದಾನೆ, ಬರ್ಬೋದಾ ನಾನು ಎಲ್ಲ ನಿಮ್ಮ ಊರಿನಲ್ಲಿ ಎಲ್ಲ ಜನರು ಕೇಳ್ತಾರೆ. ಆಗ ನಾನು ಹೇಳಿದ್ದೇನೆ, ಬರ್ಬೋದು, ಅವ ಒಳ್ಳೆ ಹುಡುಗ ಅಲ್ಲ, ಯಾರಿಗೊಂದು ಬೇಡದ ಮಾತು ಆಡುವವಲ್ಲ, ಬರ್ತಾನೆ. ನಮ್ಮ ದೇವರು ನಾಗದೇವರು ಎಲ್ಲ ಇಲ್ಲಿ ಸುತ್ತಮುತ್ತ ಇದೆ, ಪ್ರತಿ ವರ್ಷ ಬರುವುದು ತಪ್ಪದೇ ಬರ್ತಾನೆ ಅವ. ನಾಗನ ಕೆಲಸಕ್ಕೆ, ದೈವದ ಕೆಲಸಕ್ಕೆ, ಮುಡಿಪು ಎಲ್ಲ ಬರ್ತಾನೆ. ಒಂದು ವೇಳೆ ಯಾರಾದ್ರೂ ದೂರ ಹೋದ್ರೆ ಅವ ಬರ್ಲಿಕ್ಕೆ ಆಗೋದಿಲ್ಲ, ಊರಲ್ಲಿ ಇದ್ರೆ ಬರ್ತಾನೆ. ಆದ್ರೆ ಏನು ತೊಂದರೆ ಇದೆ, ಅಜ್ಜನಿಗೆ ಒಂದು ಫೋನ್ ಮಾಡಿ ಹೇಳ್ತಾನೆ ಆಶೀರ್ವಾದ ದೈವಡು ಒಂಜಿ ಪ್ರಾರ್ಥನೆ ಮಾಡ್ಪಡು ನಟ್ಟೋಡು ಅಂತ ಅವು ಮಲ್ತಂದ್ರಲ್ಲ. ಎಂಗ್ಲ ಎಡ್ಡ ರೀತಿಲಿ ಎಂಗ್ಲ ಕುಟುಂಬದ ಜನಕ್ಕೂ ಅಂಚನೆ ಊರ್ದಾಕ್ಲಿ ಪೂರ ಐಕ್ ಎಂಗ್ಲ ಸಹಾಯ ಉಳ್ಳ ಎಂಕ್ಲಿಗೆ ಎಡ್ಡ ಆವಡು ಜವಣೆ ಅಂದ್ರೆ ಮಾತ್ರ ಊರ್ದಾಕ್ಲಿ ಏನಾಡ ಬತ್ತಿಗೆ ಏನು ಬೇರೆ. ಈಗ ನನ್ನ ಅಜ್ಜನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ, ಅವರು ನಮ್ಮ ಹಿರಿಯ ಸದಸ್ಯರು ನಮ್ಮ ಕುಟುಂಬದ್ದು. ಅದೇ ರೀತಿ ನಮ್ಮ ಈ ಕುಟುಂಬದ ಇದು ಎಲ್ಲ ಜವಾಬ್ದಾರಿಯನ್ನು ಒತ್ತುತ್ತಿರುವ ನನ್ನ ಅಣ್ಣ ಮನೋಜನನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಅದೇ ರೀತಿ ನಿಮಗೊಂದು ಗೊತ್ತಿರ್ಬೋದು, ಒಂದು ಮನೆಯಲ್ಲಿ ಒಂದು ಮಹಿಳೆಯ ಪಾತ್ರ ತುಂಬ ಇರ್ತದೆ. ಅವರು ಈಗ ನಾವು ಗಂಡಸರು ಹೊರಗಿನೆಲ್ಲ ನೋಡೋದು, ಆದರೆ ಮನೆಯಲ್ಲಿರುವ ಕೆಲಸಗಳು ಅಷ್ಟೇ ಇರ್ತದೆ. ಒಂದು ಗುತ್ತು ಮನೆ ಅಂತ ಹೇಳಿದ್ರೆ ಶುಚಿತ್ವದಿಂದ ಹಿಡಿದುಕೊಂಡು ಅದಕ್ಕೆ ಹೇಳಿದಲ್ಲ ಅಡುಗೆ ಮಾಡೋದು. ಈಗ ನಾವಿಲ್ಲಿ ಊಟ ಅರೇಂಜ್ಮೆಂಟ್ ಮಾಡಬೇಕಾದ ಅದಕ್ಕೆ ಅಡುಗೆದ ಕೆಲಸ, ಅದಕ್ಕೆ ಪ್ರಿಪರೇಷನ್ ಮಾಡುವಂಥ ತುಂಬ ಇರ್ತದೆ. ಮತ್ತು 4 ಎಲ್ಲ ಕುಟುಂಬದ ಹೆಂಗಸರನ್ನು ಸೇರಿಸಿ ಅವರನ್ನು ಕೆಲಸ ಮಾಡಿಸುವಂಥ, ಅವರ ಜೊತೆ ಇನ್ವಾಲ್ವ್ ಆಗಿ ಅವರನ್ನು ಒಂದು ಮುತುವರ್ಜಿ ವಹಿಸಿ ಅದನ್ನು ಮಾಡುವಂಥದ್ದು ಕೆಲಸ ಮಾಡೋದೊಂದು ಮಹಿಳೆಯ ಅದರಲ್ಲಿ ನಮ್ಮದೊಂದು ಹಿರಿಯರಿದ್ದಾರೆ. ಆ ಹಿರಿಯರನ್ನು ನಾನು ಇದು ನಮ್ಮದು ದೊಡ್ಡ ನಾವಿರ್ತೇವೆ, ಇವರು ಮತ್ತು ಅವರು ಇದೇನಾಗ್ತದೆ, ಇವರೇ ನಮಗೆ ಈಗ ನಮ್ಮ ಅಜ್ಜ ಹೇಗೆ ನಮಗೆ ಇದು ಮಾಡ್ತಾರ, ಇವರಿಗೂ ಕೂಡ ಹಾಗೆ ನಮ್ಮದಲ್ಲಿ ಏನಾದರೂ ನಮಗೆ ಬೇಜಾರಾದರೆ, ನಮಗೇನಾದರೂ ನಾವು ಸೋತಿದ್ದೇವೆ ಅಂತ ಹೇಳಿದ್ರೆ ಇವರ ಕಣ್ಣಲ್ಲಿ ಕೂಡ ನೀರು ಬರ್ತದೆ. ಯಾಕಂತೇಳಿ ಅವರು ಎಣಿಸೋದು ನನ್ನ ಮಕ್ಕಳಿಗೆ ಹಾಗೆ ಆಯ್ತಲ್ಲ ಅಂತ. ಅವರು ನಮ್ಮ ಕುಟುಂಬ ಅಂತೇಳಿ ನಮ್ಮನ್ನು ಮಾತ್ರ ಇಡೀ ಕುಟುಂಬವನ್ನು ಇವರ ಮಕ್ಕಳ ಒಂದು ಥರ ನೋಡ್ತಾರೆ ಪ್ರತಿಯೊಬ್ಬರಿಗೂ. ಸೊ ಇವರದು ಈ ನಮ್ಮ ಜೀವನದಲ್ಲಿ ಇವರ ಪ್ರಾಮುಖ್ಯತೆ ಕೂಡ ಅಷ್ಟೇ ಇದೆ. ನಾನು ಅದಕ್ಕೆ ಹೇಳಿದಲ್ಲ, ನಾನು ಇವತ್ತು ನಮ್ಮ ಊರಿಗೆ ರೂಪೇಶ್ನ ಬಗ್ಗೆ ಹೇಳೋದಕ್ಕಿಂತ ಜಾಸ್ತಿ ನಾನು ನಮ್ಮ ಊರವರ ಬಗ್ಗೆ ಯಾಕೆ ನಿಮಗೆ ತಿಳಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ರೂಪೇಶಲ್ಲಿ ಆಗಿರುವುದಕ್ಕೂ ಇಲ್ಲಿ ಆದಾಗ ಅಷ್ಟು ಆಗಲಿಕ್ಕೆ ಇಲ್ಲಿಯವರ ಕಾಂಟ್ರಿಬ್ಯೂಷನ್ ಸಹಕಾರ ನೀವು ಆಲ್ಮೋಸ್ಟ್ ಈಗ ನಿಮ್ಗೆ ಗೊತ್ತಾಗಿದೆ ನಾನು ಹೇಳಿದಾಗ. ಇದು ಇವತ್ತು ಪ್ರತಿಯೊಬ್ಬರು ಅವನು ಅಲ್ಲಿ ಹತ್ತಾಗ ಇವರ ಕಣ್ಣಲ್ಲೂ ನೀರು ಬಂದಿದೆ. ಯಾಕಂದ್ರೆ ನನಗೆ ಫೋನ್ ಬಂದಿದೆ ಇಲ್ಲಿಂದ, ಹೇಳಿದ್ದಾರೆ ಅವನು ಬಂದು ಇಲ್ಲಿ ಪ್ರೇ ಮಾಡಿದ, ಅವನಿಗೆ ಅಂಥದ್ದೆಲ್ಲ ಕಷ್ಟ ಕೊಡಬೇಡ ಅಂತೇಳಿ. ಅದಕ್ಕೆ ಹೇಳಿದ ಮಹಿಳೆಯ ಪಾತ್ರ ಉಂಟಲ್ಲ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಗುತ್ತು ಮನೆಯಲ್ಲಿ ನೋಡ್ಕೋಬೇಕು. ಅದು ಇವರು ಕೂಡ ಅವರ ತಾಯಿಯನ್ನು ಈ ಮಕ್ಕಳನ್ನು ತುಂಬ ಹತ್ತಿರದಿಂದ ನೋಡಿದವರು. ಸೊ ನಿಮಗೆ 2 ಮಾತು ಅವರಿಂದ ಕೂಡ ಸಿಗ್ಬೋದು ರೂಪೇಶ್ ಬಗ್ಗೆ ಹೇಳುದಾದ್ರೆ. ಈಗ ಅಜ್ಜಿ ಮನೆಗೆ ಬಂದಾಗ ಬಂದು ಭೇಟಿಯಾಗುದು, ಹೌದು, ಮಾಡುವುದು, ಅಲ್ಲಿಂದ ಬರುವಾಗಲೇ ಅದು ಅಲ್ಲಿ ಬಿಗ್ ಬಾಸ್ನಲ್ಲಿ ನೋಡ್ತಿರಲ್ಲ ಹಾಗೆ ಅಲ್ಲಿಂದಲೇ ಬರ್ತಾನೆ. ಅಲ್ಲಿ ಬಂದು ಕಾಲಿಗೆ ಬಿದ್ದು ಮತ್ತೆ ನಮಸ್ಕಾರ ಮಾಡಿ ಒಳಗೆ ಹೋಗಿ ಏನೆಲ್ಲ ಮಾಡಬೇಕು ದೈವದ ಆಶೀರ್ವಾದ ಮಾಡ್ತಾನೆ. ಎಲ್ಲ ಭಾರಿ ಒಳ್ಳೆ ಹುಡುಗ.
ಅವನು ಬಿಗ್ ಬಾಸಿನಲ್ಲಿ ನಮ್ಮ ಈ ಮಂಗಲ್ಪಾಡಿ ಗುಳಿಗನ ದಯದಿಂದ ಮತ್ತು ಕಲ್ಲುರ್ಟಿ ಪಂಜುರ್ಲಿ ಮತ್ತು ಕೊರತ್ತಿ ನಮ್ಮ ನಾಗದೇವರು ಎಲ್ಲರೂ ಅವನು ಅಲ್ಲಿಂದ ಗೆದ್ದು ಬರಬೇಕು ಅಂತ ನಮ್ಮ ಆಸೆ. ರೂಪೇಶ್ ಶೆಟ್ಟಿ ಒಳ್ಳೆ ಹುಡುಗ, ಎಲ್ಲರಿಗೂ ಬೇಕಾದವನು. ಹೆಚ್ಚು ಏನು ಹೇಳುವುದಿಲ್ಲ. ಅವನು ಈ ದೈವದ ಬಲದಿಂದಲೂ ಜನರ ಬಲದಿಂದಲೂ ಒಳ್ಳೆ ಹುಡುಗನಾಗಿ ಅವನು ಗೆದ್ದು ಬರಬೇಕಂತ ನಮ್ಮದು ಪ್ರಾರ್ಥನೆ ಅಷ್ಟೇ. ಒಳ್ಳೆ ಹುಡುಗ, ಇಲ್ಲಿ ಬಂದಾಗ ಎಲ್ಲರಲ್ಲಿ ಮಾತುಕತೆ, ಒಳ್ಳೆಯ ಹುಡುಗ, ತೊಂದರೆ ಇಲ್ಲ, ಪ್ರೀತಿ ಖುಷಿ ಎಲ್ಲ ನಮಗೆ. ನೋಡ್ತಾ ಇದ್ದೀರಾ ನೀವು? ನೋಡ್ತೇವೆ. ರಾತ್ರಿ ಅದನ್ನೇ ನಾವು ಯಾವಾಗ ಬರ್ತದೆ ಅಂತ ಕಾಯ್ತೇವೆ, ನೋಡ್ತೇವೆ. ನಮ್ಮ ಹುಡುಗನನ್ನು ಟಿವಿಯಲ್ಲಿ ಅದು ನೋಡಿದಾಗ ನನಗೆ ತುಂಬ ಖುಷಿ ಆಗ್ತದೆ, ಭಾರಿ ಖುಷಿ ಆಗ್ತದೆ. ಮತ್ತು ಅವನನ್ನು ಇಲ್ಲಿ ಗೆದ್ದ ಮೇಲೆ ನಾವು ಇಲ್ಲಿಗೆ ಕರೆಸ್ತೇವೆ, ನಾವು ಗೆದ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಇಲ್ಲಿ ಗೆದ್ದು ಇಲ್ಲಿಗೆ ಬರಬೇಕು ಅಂತ ತುಂಬ ಆಸೆ ಇದೆ ನಮಗೆ, ಅವನು ಗೆದ್ದು ಬರಬೇಕು ಅಂತ. ಅವರ ಅಣ್ಣ ಹೇಳಿದ್ರು ಮೊನ್ನೆ, ರೂಪೇಶ್ ಟಿವಿಯಲ್ಲಿ ಕೂಗಿದಾಗ ನಿಮಗೂ ಕೂಡ. ನಾವು ಎಲ್ಲ ಕೂಗಿದ್ದೇವೆ, ಅವು ನಮಗೆ ತುಂಬ ಬೇಜಾರಾಗಿದೆ. ಈಗ ತುಂಬ ಸಂತೋಷ ಆಗ್ತಾ ಇದೆ ಅವನನ್ನು ನೋಡುವಾಗ. ಹಾದಿಯಲ್ಲಿ ಇದ್ದಾರೆ. ಹೌದು, ನಮಗೆ ತುಂಬ ಸಂತೋಷದಲ್ಲಿ ಇದ್ದೇವೆ. ಅದನ್ನು ನಮ್ಮ ದೈವಗಳು ಅದನ್ನು ಮಾಡಿಸಿಕೊಡ್ಬೇಕು ಅಂತ ಅವರ ಹತ್ರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಕಣ್ಣಲ್ಲಿ ನೀರು ಯಾಕೆ ಬರ್ತದೆ ಅಂತೇಳಿ ಅವನ ತಾಳ್ಮೆ ನೋಡಿದ್ದಾರೆ, ಅವನ ಖುಷಿ ನೋಡಿದ್ದಾರೆ. ಅವನು ಹತ್ತಿದ್ದು ನಾವು ನೋಡಿದೊಂದೇ, ಒಮ್ಮೆ ಅವನ ತಾಯಿ ತೀರ್ಕೊಂಡಾಗ ಹತ್ತಿದ್ದಾನೆ. ಆಮೇಲೆ ಮೊನ್ನೆ ಬಿಗ್ ಬಾಸ್ ಅಲ್ಲಿ ಅದು ಇವರಿಗೆ ಅವನಿಗೆ ತುಂಬ ಇವರಿಗೆ ಹರ್ಟ್ ಆಯಿತು. ಅವನು ಅದು ಅಳುವಾಗ, ಯಾಕಂದ್ರೆ ಅವನು ನೋಡಿ ಅಂಥ ಮುಖವೇ ನೋಡಲಿಲ್ಲ. ಯಾಕಂದ್ರೆ ಅವನು ನೋವು ಮಾಡೋದು ಇಲ್ಲ, ಇನ್ನೊಬ್ಬರಿಗೆ ನೋವು ಕೊಡುವುದೂ ಇಲ್ಲ. ಸೊ ಅದನ್ನು ನಮ್ಮ ಕುಟುಂಬ ಗೊತ್ತಿದೆ, ನಮ್ಮ ಫ್ಯಾಮಿಲಿಗೆ. ಸೊ ಅದಕ್ಕೆ ಯಾರಿಗೂ ಅದನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಎಲ್ಲರಿಗೂ ಅದು ಬೇಜಾರಾಯಿತು. ಅವರನ್ನು ಸಮಾಧಾನ ಮಾಡಲಿಕ್ಕೆ ನಮಗೊಂದು ದಿವಸ ಹೋಯ್ತು. ಹಾಗೆ ಆಗಿದೆ ಇಲ್ಲಿ. ಅದೀಗ ಅವರು ಹೇಳಿದ ಹಾಗೆ ವಿನ್ನರ್ ಆದ್ರೆ ಖಂಡಿತ ವಿನ್ನರ್ ವಿನ್ನರ್ ಆಗದಿದ್ದರೂ ಅವನು ಇಲ್ಲಿ ಹೋಗುವಾಗ ಬಂದು ಪ್ರಾರ್ಥನೆ ಮಾಡಿದ್ದಾನೆ. ಈಗ ಅವನು ಅಲ್ಲಿಂದ ಒಳ್ಳೆ ರೀತಿಯಲ್ಲಿ ಬಂದದು ಅವನಿಗೊಂದು ಮನಸ್ಸಿಗೊಂದು ನೆಮ್ಮದಿ ಇರ್ತದೆ. ಇಲ್ಲಿ ಬಂದು ಹೋಗ್ತಾ, ಅದು ಅವನು ವಿನ್ನದಾಗಿರಲಿ, ಅವನು ಇಲ್ಲಿ ಯಾವ ಕಾರ್ಯಕ್ಕೂ ಕೆಲಸ ಕೈ ಹಾಕಬೇಕಾದ್ರೂ ಅದು ಆದಮೇಲೂ ಆಗೋದಕ್ಕಿಂತ ಮುಂಚೆ ಬಂದು ಪ್ರೇ ಮಾಡಿ ಹೋಗುದು, ಅದು ನಮ್ಮದು ಪ್ರತೀತಿ. ಎಲ್ಲದಕ್ಕೂ ನಮ್ಮ ತುಳುನಾಡಿನ ಪ್ರತೀತಿ ಅದು. ನಮಗೆ ದೇವರು ಎಷ್ಟು ಇಂಪಾರ್ಟೆಂಟು, ಆ ದೈವ ಕೂಡ ಅಷ್ಟೇ ಇಂಪಾರ್ಟೆಂಟು. ನಾವು ದೇವರ ಹತ್ರ ಕೈ ಮುಗಿದು ಅಲ್ಲಿಂದನೇ ಹೋದರೆ, ದೈವಕ್ಕೆ ಬಿಟ್ಟು ಹೋದರೆ ಅದಕ್ಕೆ ಫಲ ಬರುವುದಿಲ್ಲ. ಅದು ನಮ್ಮ ಹಿರಿಯರು ಹೇಳುವಂಥ ಮಾತುಗಳು. ದೇವರಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ನಮ್ಮ ದೇವರದ್ದು ಕೂಡ ಅಷ್ಟೇ ಪಾತ್ರ ನಮ್ಮ ಜೀವನದಲ್ಲಿದೆ. ಇವರು ಬೇಕಾದ ದೇವರನ್ನು ಕನ್ವಿನ್ಸ್ ಮಾಡಿ ಮಾಡ್ತಾರೆ, ನಾನು ಆಗ ಹೇಳಿದ ಹಾಗೆ. ಅದಕ್ಕೆ ಇವರು ನಮಗೆ ದೇವರ ಜೊತೆ ಇವರು ವೆರಿ ವೆರಿ ಇಂಪಾರ್ಟೆಂಟ್. ಅದೊಂದು ನಮಗೆ ನಮ್ಮ ಈ ತುಳುನಾಡಿನ ಜನತೆಗೆ ಸಿಕ್ಕ ಒಂದು ದೇವರ ಎಂತ ಹೇಳ್ಬೋದು, ಒಂದು ವರ ಅಂತ ಹೇಳ್ಬೋದು. ಎಲ್ಲರಿಗೆ ದೇವರು ಮನೆ ದೇವರು ಅಂತ ಇದೆ, ನಮಗೆ ಮನೆ ದೇವರ ಜೊತೆಗೆ ಮನೆ ದೈವ ಕೂಡ ಇದೆ, ಕುಟುಂಬ ದೈವ ಅಂತ. ಅದು ನಮಗೊಂದು ನಾವು ಯಾವುದೋ ಒಂದು ಜನ್ಮದಲ್ಲಿ ಈ ನೆಲದಲ್ಲಿ ಹುಟ್ಟಿದ ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು. ಇದಿಷ್ಟು ರೂಪೇಶ್ ಶೆಟ್ಟಿ ಅವರ ಕುಟುಂಬದ ಮನೆ, ಅವರ ತರವಾಡು ಮನೆ ಹೇಗಿದೆ, ಕುಟುಂಬಸ್ಥರು ಯಾರೆಲ್ಲ, ಅವರು ಹೇಗಿದ್ದಾರೆ, ರೂಪೇಶ್ ಶೆಟ್ಟಿ ಅವರ ಜೊತೆಗೆ ಒಡನಾಟ ಹೇಗಿದೆ, ಯಾವಾಗೆಲ್ಲ ಬಂದು ಹೋಗ್ತಾರೆ, ಈ ವಿಚಾರವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.